ಬೇಸಿಗೆ ಟೈಮಲ್ಲಿ ನಮ್ಮ ದೇಹದ ಉಷ್ಣತೆಯನ್ನು ಕಮ್ಮಿ ಮಾಡುವಂತಹ 7 ಪವರ್ಫುಲ್ ಡ್ರಿಂಕ್ಸ್ ಬಗ್ಗೆ ಇವತ್ತು ನಾನು ಹೇಳ್ತಾ ಇದ್ದೀನಿ. ಅದು ಮನೆಯಲ್ಲಿ ಸುಲಭವಾಗಿ ಮಾಡಬಹುದಾದಂತಹ ರೆಸಿಪಿಗಳು. ತಪ್ಪದೆ ನೋಡಿ, ಎಲ್ರಿಗೂ ತುಂಬಾ ಹೆಲ್ಪ್ ಆಗುತ್ತೆ ಇದು. ಹಲೋ ನಮಸ್ತೆ, ಹೇಗಿದ್ರೆ ಎಲ್ಲರೂ? ಈ ಬೇಸಿಗೆ ಟೈಮಲ್ಲಿ ಪ್ರತಿಯೊಬ್ಬರು ಕುಡಿಯಬೇಕಾಗಿರುವಂತಹ ಒಂದು 6 ಮಿರಾಕಲ್ ಡ್ರಿಂಕ್ಸ್ ಅಂತ ಏನಂತಾರೆ, ಇದರ ರೆಸಿಪಿನ ನಾನು ಹೇಳ್ತಾ ಇದ್ದೀನಿ. ಬೇಸಿಗೆ ಟೈಮಲ್ಲಿ ನಮ್ಮ ಬಾಡಿನ ಕೂಲ್ ಮಾಡಿ, ಬಾಡಿನ ತುಂಬ ತಣ್ಣಗಿಡಲು ಏನು ಮಾಡ್ಬೋದು ಅನ್ನೋದನ್ನು ಕೂಡ ಹೇಳ್ತಾ ಇದ್ದೀನಿ. ಏನಾಗುತ್ತೆ, ಬೇಸಿಗೆ ಟೈಮಲ್ಲಿ ಸೆಕೆ ಜಾಸ್ತಿ ಇದ್ದಾಗ ಬೆವರು ಜಾಸ್ತಿಯಾಗಿ ನಮ್ಮ ದೇಹದಲ್ಲಿರುವಂಥ ನೀರಿನ ಅಂಶ ಹೊರಗಡೆ ಹೋಗುತ್ತೆ. ಆವಾಗ ನಮ್ಮ ಬಾಡಿ ಡಿಹೈಡ್ರೇಷನ್ ಆಗುತ್ತೆ. ಇದರಿಂದ ಸುಸ್ತು ಶುರುವಾಗುತ್ತೆ, ಉಷ್ಣತೆ ಜಾಸ್ತಿಯಾಗಿ ಬೇರೆ ಏನೇನೋ ಪ್ರಾಬ್ಲಮ್ ಶುರುವಾಗುತ್ತೆ. ಆ ಥರ ಇದ್ದಾಗ ನಾವು ಯಾವ ಥರ ಮಾಡಿ ನಮ್ಮ ದೇಹದ ಉಷ್ಣತೆಯನ್ನು ಕಂಟ್ರೋಲ್ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತಾ ಇದ್ದೀನಿ. ಕಂಪ್ಲೀಟಾಗಿ ನೋಡಿ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ನನ್ನೆಲ್ಲ ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ಪ್ರತಿಯೊಬ್ಬ ಮನುಷ್ಯನಿಗೆ ಕಂಪಲ್ಸರಿ ಬೇಕೇ ಬೇಕು, ಯಾರು ತಪ್ಪದೇ ಇದನ್ನ ಕುಡಿಲೇಬೇಕು ಅಂತಂದರೆ ಅದು ನೀರು. ಬೇಸಿಗೆ ಟೈಮಲ್ಲಿ ನಾವು ನೀರನ್ನು ಎಷ್ಟು ಕುಡಿತೀವೋ ನಮ್ಮ ದೇಹ ಅಷ್ಟೇ ಕೂಲಾಗಿರುತ್ತೆ, ಅಷ್ಟೇ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನೀರು ಅಂತಂದರೆ ನಿಮಗೆ ದಾಹ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಫ್ರಿಜ್ಜಲ್ಲಿಟ್ಟ ನೀರು ಕುಡಿತಾರೆ. ಬಟ್ ನೀವು ಆ ತಪ್ಪನ್ನು ಯಾವತ್ತೂ ಮಾಡಬೇಡಿ. ಫ್ರಿಜ್ಜಲ್ಲಿಟ್ಟ ನೀರು ಆಗಲಿ, ಐಸ್ ಹಾಕಿರೋ ನೀರಾಗಲಿ ಕುಡಿದರೆ ಅದು ಟಾಕ್ಸಿನನ್ನು ಜನ್ರೇಟ್ ಮಾಡುತ್ತೆ ಬಾಡಿಯಲ್ಲಿ. ಇದು ತುಂಬಾ ಅಪಾಯಕಾರಿ. ಆದ್ದರಿಂದ ರೂಮ್ ಟೆಂಪ್ರೇಚರಲ್ಲಿರುವಂಥ ನೀರನ್ನು ನೀವು ಎಷ್ಟು ಬೇಕಾದರೂ ಕುಡಿಬೋದು. ನಿಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೀವು ಕುಡಿಬೋದು. ಮಕ್ಕಳಿಗೂ ದೊಡ್ಡವರಿಗೂ ದೇಹನ ಕೂಲಾಗಿ ರಿಫ್ರೆಶ್ ಆಗಿ ಇಟ್ಟು ಶಕ್ತಿ ಕೊಡಲಿಕ್ಕೆ ನೀರು ತುಂಬಾ ಸಹಕಾರಿ. ಆದ್ದರಿಂದ ನಿಮ್ಮ ಕೈಲಿ ಎಷ್ಟು ನೀರಾಗುತ್ತೋ ಅಷ್ಟು ನೀರು ಕುಡೀರಿ. ಈವನ್ ಮಕ್ಕಳಿಗೆ ಕೂಡ ತಪ್ಪದೆ ಕೊಡಿ. ದೇಹನ ಮತ್ತಷ್ಟು ತಂಪು ಮಾಡಲಿಕ್ಕೆ, ಕೂಲಾಗಿಡಲಿಕ್ಕೆ ಇನ್ನೊಂದು ಅದ್ಭುತವಾಗಿರುವಂತಹ ಪಾನೀಯ ಅಂತಂದರೆ, ಎಲ್ಲ ಕಡೆ ಸಿಗುವಂತಹ ಪಾನೀಯ ಅಂತಂದರೆ ಅದು ಎಳನೀರು. ಎಳನೀರನ್ನು ಕೂಡ ಅಷ್ಟೇ ಅಟ್ಲೀಸ್ಟ್ ಒಂದು ವಾರಕ್ಕೆ 3 ಆದರೂ ನೀವು ಕುಡಿದರೆ ನಿಮ್ಮ ದೇಹ ತುಂಬಾ ಕೂಲಾಗಿರುತ್ತೆ. ಬೇಸಿಗೆ ಟೈಮಲ್ಲೂ ಕೂಲಾಗಿರುತ್ತೆ. ಎಳನೀರನ್ನು ನೀವು ನೀರು ಜಾಸ್ತಿ ಇರುವಂತಹ ಎಳನೀರನ್ನು ತಗೊಂಬಂದು ಕುಡಿದರೆ ಒಳ್ಳೆಯದು. ಅದರ ಜೊತೆಗೆ ಎಳನೀರಲ್ಲಿ ಬರುವಂತಹ ಆ ತೆಳು ಗಂಜಿ ಇರುತ್ತಲ್ವಾ, ಆ ಗಂಜಿಯನ್ನು ಯಾವುದೇ ಕಾರಣಕ್ಕೆ ಬಿಸಾಡಬೇಡಿ. ನಮಗೆ ದಪ್ಪ ಗಂಜಿ ಇದ್ದರೆ ಅದು ತಿನ್ನೋಕ್ಕೆ ಇಷ್ಟ ಆಗಲ್ಲ. ಈ ತೆಳು ಗಂಜಿ ಇದ್ದರೆ ಆ ಗಂಜಿನ ತೆಗೆದುಬಿಟ್ಟು ನೀವು ಎಳನೀರಿಗೆ ಮಿಕ್ಸ್ ಮಾಡಿ ಕುಡಿದರೆ ಅದು ನಿಮ್ಮ ದೇಹಕ್ಕೆ ಶಕ್ತಿ ಕೂಡ ಕೊಡುತ್ತೆ, ನಿಮ್ಮ ದೇಹದ ಉಷ್ಣತೆಯನ್ನು ಕೂಡ ಕಮ್ಮಿ ಮಾಡುತ್ತೆ. ಎಳ್ನೀರಲ್ಲಿ ಅದ್ಭುತವಾಗಿರುವಂತಹ ಮಿನರಲ್ಸ್ ಮತ್ತು ವಿಟಮಿನ್ಸ್ ಇದೆ. ಇದು ದೇಹದ ಉಷ್ಣತೆಯನ್ನು ಕಾಪಾಡಲಿಕ್ಕೆ, ಅಂದರೆ ಉಷ್ಣತೆಯನ್ನು ಕಮ್ಮಿ ಮಾಡಲಿಕ್ಕೆ ತುಂಬಾ ಸಹಕಾರಿ. ಮಕ್ಕಳಿಗೆ ಕೂಡ ಆರಾಮ್ಸೆ ಎಳ್ನೀರು ಕುಡಿಸ್ಬೋದು, ಏನೂ ತೊಂದರೆ ಇಲ್ಲ. ಮೂರನೇದಾಗಿ ಈ ಪುದೀನ ಸೊಪ್ಪು ಇದೆಯಲ್ಲ, ಪುದೀನ ಸೊಪ್ಪಲ್ಲಿ ನಮ್ಮ ದೇಹನ ಕೂಲ್ ಮಾಡಲಿಕ್ಕೆ, ಅಂದರೆ ದೇಹದ ಉಷ್ಣತೆಯನ್ನು ಕಮ್ಮಿ ಮಾಡುವಂತಹ ಅದೆಂಥ ಪ್ರಾಪರ್ಟೀಸ್ ಇದೆ ಅಂತಂದರೆ ನೀವು ಖಂಡಿತವಾಗ್ಲೂ ನಂಬಲ್ಲ. ನಾವು ಇದನ್ನ ಪದಾರ್ಥಕ್ಕೆ, ಮಸಾಲೆಗಳಿಗೆ ಯಾವುದಕ್ಕೆ ಬೇಕಾದರೂ ಹಾಕ್ಬೋದು. ಹಾಗೆ ಇದರ ಟೀಯನ್ನು ಕೂಡ ಮಾಡಿ ಕುಡಿಬೋದು, ಇದರ ಜ್ಯೂಸನ್ನು ಬೇಕಾದರೂ ಮಾಡಿ ಕುಡಿಬೋದು. ನಾನು ಇವತ್ತು 2 ರೆಸಿಪಿ ಹೇಳ್ತಾ ಇದ್ದೀನಿ. ಒಂದೇನು ಅಂತಂದರೆ ಈ ಪುದೀನ ಸೊಪ್ಪಿನ ಟೀ. ಸ್ವಲ್ಪ ನೀರನ್ನು ನೀವು ಕಾಯಿಸ್ಲಿಕ್ಕೆ ಇಟ್ಬಿಟ್ಟು, ಒಂದು ಸ್ವಲ್ಪ ನಿಮ್ಗೆ ಎಷ್ಟು ಲೋಟ ನೀರಿಡ್ತೀರಿ ಅದಕ್ಕೆ 1-2 ಲೋಟ ನೀರಿಟ್ಟರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾವು ಟೀ ಪೌಡರ್ ಹಾಕೋಬೋದು. 1-1.5 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕಿಬಿಟ್ಟು ಕುದಿಸಿ, ಇದು 2 ಲೋಟ ಟೀಗೆ ನಾನು ಹೇಳ್ತಾ ಇರೋದು, ಅಥವಾ 2 ಕಪ್ ಟೀಗೆ ಚೆನ್ನಾಗಿ ಕುದಿಸಿ ಅದನ್ನ ಸೋಸಿಬಿಟ್ಟು ಅದಕ್ಕೆ ಸ್ವಲ್ಪ ನಿಂಬೆ ರಸ ಮತ್ತು ಪುದೀನ ಸೊಪ್ಪನ್ನು ಹಾಕಿ ನಾವು ಟೀ ಮಾಡಿ ಕುಡಿಬೋದು. ನೀವು ಯಾವತ್ತೂ ಪುದೀನ ಸೊಪ್ಪುದು ಟೀ ಮಾಡೋದಿದ್ರೆ ಸಕ್ಕರೆ ಜಾಸ್ತಿ ಹಾಕಬೇಡಿ, ಯಾಕಂತಂದರೆ ಸಕ್ಕರೆ ಒಳ್ಳೆಯದಲ್ಲ, ಬೆಲ್ಲ ಕೂಡ ನಾವು ಹಾಕ್ಬೋದು. ನೀವು 1 ಕಪ್ ಟೀಗೆ ಚೂರು ಕಾಲು ನಿಂಬೆ ರಸ ಹಿಂಡ್ಕೊಂಡು ಎಷ್ಟೋ ಒಂದು 8-10 ಎಸಳು ಕೂಡ ನಾವು ಪುದೀನ ಸೊಪ್ಪನ್ನು ಹಾಕೋಬೋದು. ಪುದೀನ ಸೊಪ್ಪನ್ನು ಹಾಕಿಬಿಟ್ಟು, ಅಂದರೆ ಬಿಸಿ ಟೀ ಇರುವಾಗಲೇ ಪುದೀನ ಸೊಪ್ಪನ್ನು ಹಾಕಿಬಿಟ್ಟು 1 ನಿಮಿಷ ಅಥವಾ 2 ನಿಮಿಷ ಬಿಟ್ಟು ನಾವು ವಾರ್ಮ್ ಟೀಯನ್ನು ಕುಡಿಬೇಕು. ಯಾಕಂತಂದರೆ ಆ ಟೀಯಲ್ಲಿ ಪುದೀನ ಸೊಪ್ಪಿನ ರಸ ಎಳ್ಕೊಂಡಿರಬೇಕು. ಆವಾಗಲೇ ನಮ್ಮ ಬಾಡಿ ಅಥವಾ ನಮ್ಮ ದೇಹ ಕೂಲ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಇದನ್ನ ದಿನದಲ್ಲಿ ನೀವು 2 ಸರಿನೂ ಬೇಕಾದರೂ ಕುಡಿಬೋದು, ಅಥವಾ 3 ಸರಿನೂ ಕುಡಿಬೋದು, ನಿಮ್ಮ ಇಷ್ಟದ ಪ್ರಕಾರ. ಇದು ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಬಾಡಿ ಉಷ್ಣತೆಯನ್ನು ಕಂಟ್ರೋಲ್ ಮಾಡಲಿಕ್ಕೆ. ಈಗ 4ನೇ ರೆಸಿಪಿ ಏನು ಅಂತಂದರೆ, ಇದು ಕೂಡ ಪುದೀನ ಸೊಪ್ಪಿದೆ. ಪುದೀನ ಸೊಪ್ಪು ಮತ್ತು ನಿಂಬೆದು ಜ್ಯೂಸ್ ನಾವು ಮಾಡ್ಬೋದು. ಇದು ರುಚಿ ಮಾತ್ರ ಅಲ್ಲ, ದೇಹದ ಉಷ್ಣತೆಯನ್ನು ತಂಪು ಮಾಡಲಿಕ್ಕೆ ಅದೆಷ್ಟು ಒಳ್ಳೆಯದು ಅಂತಂದರೆ ತುಂಬಾ ಒಳ್ಳೆಯದು. ನೀವು 1-2 ಗ್ಲಾಸ್ ಜ್ಯೂಸ್ ಮಾಡ್ತಿರೋದಾದರೆ 1 ಮುಷ್ಟಿಯದು
ಮುಷ್ಟಿಯಷ್ಟು ಪುದೀನ ಸೊಪ್ಪನ್ನು ತಗೋಬೋದು. ನಾವು ಜ್ಯೂಸ್ ಮಾಡುವಂತಹ ಮಿಕ್ಸಿ ಜಾರಿಗೆ 1 ಮುಷ್ಟಿಯಷ್ಟು ಪುದೀನ ಸೊಪ್ಪನ್ನು ಹಾಕಿಬಿಟ್ಟು ಅರ್ಧದಷ್ಟು ನಿಂಬೆ ರಸನ ಹಾಕೋಬೋದು. ನಿಂಬೆ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ಅಂದರೆ ಚಿಕ್ಕದಿದ್ದರೆ 1 ಹಾಕ್ಬೋದು 2 ಗ್ಲಾಸ್ ಜ್ಯೂಸಿಗೆ, ದೊಡ್ಡದಿದ್ದರೆ ಅರ್ಧ ಲಿಂಬೆನ ಹಾಕ್ಕೊಂಡು. ಸಕ್ಕರೆ ಜಾಸ್ತಿ ಹಾಕೋಬೇಡಿ, ಕಮ್ಮಿನೇ ಹಾಕ್ಕೊಳ್ಳಿ. ಸಕ್ಕರೆ ಬೇಡ ಅಂತಂದರೆ ಬೆಲ್ಲ ಕೂಡ ಹಾಕಿ ಜ್ಯೂಸ್ ಮಾಡ್ಬೋದು. ಅದಾದ ನಂತರ ಬೇರೆ ಏನು ಹಾಕಲ್ಲ. ಇದಕ್ಕೆ 1-2 ಲೋಟದಷ್ಟು ನೀರನ್ನು ಹಾಕಿಬಿಟ್ಟು ಇದನ್ನ ಚೆನ್ನಾಗಿ ಬ್ಲೆಂಡ್ ಮಾಡಿಬಿಟ್ಟು, ಅಂದರೆ ಮಿಕ್ಸಿ ಮಾಡಿಬಿಟ್ಟು ನಾವು ಇದನ್ನ ಸೋಸಿಬಿಟ್ಟು ಜ್ಯೂಸನ್ನು ಫಿಲ್ಟರ್ ಮಾಡ್ಕೋಬೇಕು, ಜ್ಯೂಸನ್ನು ರೆಡಿ ಮಾಡ್ಕೋಬೇಕು. ಯಾಕಂತಂದರೆ ಸೊಪ್ಪಿದು ನಾರು ಏನಾದರೂ ಇದ್ದರೆ ಕುಡಿಯುವಾಗ ಚೆನ್ನಾಗಿ ಬರಲ್ಲ. ಆದ್ದರಿಂದ ಇದನ್ನ ಫಿಲ್ಟರ್ ಮಾಡಿಕೊಂಡು ಈ ಜ್ಯೂಸನ್ನು ದಿನಕ್ಕೊಂದು ಸರಿ ನೀವು ಕುಡಿದು ನೋಡಿ, ಖಂಡಿತವಾಗ್ಲೂ ದೇಹದ ಉಷ್ಣತೆ ತುಂಬಾ ಕಮ್ಮಿ ಆಗುತ್ತೆ. ಇದನ್ನ ದಿನ ಕುಡಿಬೋದು, ಏನು ತೊಂದರೆ ಇಲ್ಲ. ದಿನ ಕುಡಿದ್ರಂತೂ ಅದ್ಭುತ ರಿಸಲ್ಟ್ ಕೊಡುತ್ತೆ. ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ. ಈಗ 5ನೇದು ಅದ್ಭುತವಾಗಿರುವಂತಹ ರೆಸಿಪಿ ಏನು ಅಂತಂದರೆ, ಇದು ಆಲ್ಮೋಸ್ಟ್ ಎಲ್ರಿಗೂ ತುಂಬಾ ಇಷ್ಟ, ತುಂಬಾ ಸುಲಭವಾಗಿ ಮಾಡ್ಬೋದು. ಮತ್ತು ಇದನ್ನ ದಿನ ಊಟ ಆದ ನಂತರ ದಿನ ಕುಡಿಬೋದು. ಯಾಕಂತಂದರೆ ಇದು ಬೇರೆ ಏನೂ ಅಲ್ಲ, ಒಂದು ಪುದೀನ ಸೊಪ್ಪಲ್ಲಿ ಮಾಡುವಂತಹ ಮಜ್ಜಿಗೆ. ನೀವು ದಪ್ಪ ಮೊಸರು 2 ಲೋಟ ಮಜ್ಜಿಗೆ ಮಾಡ್ತೀರಾದರೆ ದಪ್ಪ ಮೊಸರು ಅರ್ಧ ಲೋಟದಷ್ಟು ತಗೋಬೋದು. ನಾನಿದನ್ನ ಮಿಕ್ಸಿಗೆ ಹಾಕಿ ಬ್ಲೆಂಡ್ ಮಾಡಿ ಮಾಡ್ತೀನಿ. ಇಲ್ಲ ನೀವು ಹಾಗೆ ಕೈಯಲ್ಲಿ ಇದು ಮಿಕ್ಸ್ ಮಾಡಿಕೊಂಡು ಮಾಡ್ಬೋದು ಮಜ್ಜಿಗೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಬೀಜ, ಹಸಿಮೆಣಸಿನ್ಕಾಯಿ ಹಾಕಬೇಡಿ, ಉಪ್ಪು ಜಾಸ್ತಿ ಹಾಕಬೇಡಿ. ಯಾಕಂತಂದರೆ ಸೆಕೆ ಟೈಮಲ್ಲಿ ನಾವು ಉಪ್ಪು ಜಾಸ್ತಿ ತಿನ್ನಬಾರ್ದು, ಅದರಿಂದ ಉಪ್ಪು ಜಾಸ್ತಿ ಹಾಕಬೇಡಿ. 2 ಲೋಟದಷ್ಟು ನೀರನ್ನು ಹಾಕಿಬಿಟ್ಟು ಜಸ್ಟ್ 2-3 ರೌಂಡ್ ನಾವು ಸ್ವಲ್ಪ ಅದನ್ನ ಬ್ಲೆಂಡ್ ಮಾಡಿಬಿಟ್ಟು ಮಜ್ಜಿಗೆ ರೆಡಿ ಮಾಡ್ಕೋಬೋದು. ಇಲ್ಲ ನೀವು ಪುದೀನ, ಕೊತ್ತಂಬರಿ ಬೀಜ, ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪುದು ಪೇಸ್ಟ್ ಮಾಡಿ ಮೊಸರಿಗೆ ನೀರನ್ನು ಹಾಕಿ ಈ ಪೇಸ್ಟನ್ನು ಹಾಕಿ ಕೂಡ ಮಜ್ಜಿಗೆ ಮಾಡ್ಬೋದು. ಮಿಕ್ಸಿಯಲ್ಲೇ ಬ್ಲೆಂಡ್ ಮಾಡಬೇಕು ಅಂತ ಏನೂ ಇಲ್ಲ. ಈ ಮಜ್ಜಿಗೆ ಇದೆಯಲ್ಲ ಎಷ್ಟು ತಂಪು ಅಂತಂದರೆ ಊಟ ಆದ ನಂತರ ದಿನ ಕುಡಿಬೋದು. ನಿಮ್ಮ ದೇಹದ ಉಷ್ಣತೆ ತುಂಬಾ ಕಮ್ಮಿ ಆಗುತ್ತೆ. ಆರೋಗ್ಯಕ್ಕೆ ಇದ್ದರಷ್ಟು ಒಳ್ಳೆಯದು ಇನ್ನೊಂದಿಲ್ಲ. ಯಾಕಂತಂದರೆ ಊಟ ಆದ ನಂತರ ಜೀರ್ಣಕ್ಕಿದೆಯಲ್ಲ ಇದು ತುಂಬಾ ಒಳ್ಳೆಯದು, ಮಕ್ಕಳಿಗೂ ಒಳ್ಳೆಯದು. ದಿನ ನೀವು 3 ಸರ್ತಿ ಕುಡಿದ್ರೂ ಏನೂ ತೊಂದರೆ ಇಲ್ಲ, ಸೂಪರಾಗೇ ಇರುತ್ತೆ. ಈಗ 6ನೇ ರೆಸಿಪಿ ಏನು ಗೊತ್ತಾ, ಇದೊಂದು ಅದ್ಭುತವಾಗಿರುವಂಥ ಕಷಾಯ ಅಂತ ಬೇಕಾದರೂ ಹೇಳಿ, ಟೀ ಅಂತಾದರೂ ಬೇಕಾದರೆ ಹೇಳಿ. ಯಾಕಂತಂದರೆ ನೀವು ನಾರ್ಮಲಾಗಿ ಟೀ ಪೌಡರ್ ಹಾಕಿ ಟೀ ಕುಡಿಯೋ ಬದಲು ಒಂದು ಸ್ವಲ್ಪ ಕೊತ್ತಂಬರಿ ಬೀಜ, ಒಂದು ಸ್ವಲ್ಪ ಜೀರಿಗೆ ಇದನ್ನ ಹುರಿದ್ಬಿಟ್ಟು ಪುಡಿ ಮಾಡ್ಬೋದು, ಹಸಿ ಬೇಕಾದರೂ ಹಾಕ್ಬೋದು. ಗುದ್ದುಬಿಟ್ಟು ಈ ಥರ ಪುಡಿ ಆದರೆ ಸಾಕು, ತುಂಬ ಪುಡಿ ಹಾಕಬೇಕು ಅಂತ ಅವಶ್ಯಕತೆ ಏನೂ ಇಲ್ಲ. ಇದನ್ನ ನಾವು ಕುದಿಯುತ್ತಿರೋ ನೀರಿಗೆ ಹಾಕಿದರೆ, ನೀವು 2 ಲೋಟದಷ್ಟು ಕಷಾಯ ಮಾಡೋದಿದ್ರೆ 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಸಾಕು. ಪುಡಿ ಮಾಡಿಬಿಟ್ಟು ಹಾಕಿಬಿಟ್ಟು ಅದನ್ನ ಕುದೀತಿರೋ ನೀರಿಗೆ ಹಾಕಿ ಕುದಿಸ್ಬಿಟ್ಟು ಸ್ವಲ್ಪ ಬೆಲ್ಲ ಬೇಕಾದರೆ ರುಚಿಗೆ ಹಾಕಿಬಿಟ್ಟು ಅದು ನೀರು ಕಂಪ್ಲೀಟ್ ಅಂದರೆ ಕಷಾಯ ರೆಡಿ ಆದ ನಂತರ ಒಂದು ಅರ್ಧ ಲೋಟದಷ್ಟು, ನಿಮಗೆ 2 ಲೋಟ ಹಾಕಿರೋ ನೀರು 1.5 ಲೋಟದಷ್ಟು ಕಮ್ಮಿ ಆಗಬೇಕು ಕುದಿದ್ಬಿಟ್ಟು. ಅದಾದ ನಂತರ ಅರ್ಧ ಲೋಟದಷ್ಟು ನೀವು ಏನು ಮಾಡಬೇಕು, ಸ್ವಲ್ಪ ಹಾಲು ಹಾಕ್ಕೊಂಡು ಅದನ್ನ ಮತ್ತೆ ಕುದಿಸ್ಬಿಟ್ಟು ಕುಡಿಬೋದು. ಅಂದರೆ ನಾವು ನಾರ್ಮಲ್ ಟೀ ಹೇಗೆ ಮಾಡ್ತೀವಿ ಆ ಥರ ಟೀ ಥರ ಮಾಡಿಬಿಟ್ಟು ಈ ಟೀಯನ್ನು ಕುಡಿದರೆ ಕೂಡ ಇದು ದೇಹದ ಉಷ್ಣತೆಯನ್ನು ಕಮ್ಮಿ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ಇದರಿಂದ ಎನರ್ಜಿ ಕೂಡ ಬರುತ್ತೆ. ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ತುಂಬಾ ಇದು ಒಳ್ಳೆಯದು. ಎದೆ ಉರಿ ಎಲ್ಲ ಬರುತ್ತಲ್ಲ, ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದವರಿಗೆ ಕೂಡ ಅದ್ಭುತ ಅಂತಂದರೆ ಅದ್ಭುತ ರಿಸಲ್ಟನ್ನು ಈ ಟೀ ಕೊಡುತ್ತೆ. ಈಗ ಕಡೆಯ ಮತ್ತು 7ನೇ ರೆಸಿಪಿ ಏನು ಅಂತಂದರೆ, ನೀವು ತಣ್ಣಗಿನ ಹಾಲು, ಅಂದರೆ ನಾವು ಕುದಿಸಿಬಿಟ್ಟು ತಣ್ಣಗಾಗಿರೋ ಹಾಲು, ಹಸಿ ಹಾಲಲ್ಲ, ತಣ್ಣಗಿರುವ ಹಾಲನ್ನು ತಗೊಂಡ್ಬಿಟ್ಟು 1 ಲೋಟದಷ್ಟು ಹಾಲಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪ್ಯೂರ್ ಆಗಿರುವಂತಹ ಜೇನುತುಪ್ಪ ಅಂದರೆ ಹನಿಯನ್ನು ಹಾಕ್ಕೊಂಡು ಕುಡಿದರೆ ಕೂಡ ದೇಹನ ತಂಪು ಮಾಡುತ್ತೆ ಅಂತ ಅಂತಾರೆ. ಬಿಸಿ ಹಾಲಿಗಲ್ಲ, ಕುದಿಸಿಬಿಟ್ಟು ತಣ್ಣಗಿರುವಂತಹ ಹಾಲಿಗೆ ಸ್ವಲ್ಪ ಹನಿ ಹಾಕ್ಕೊಂಡು ಕುಡಿದರೆ ಕೂಡ ದೇಹದ ಉಷ್ಣತೆಯನ್ನು ಕಮ್ಮಿ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಆಯುರ್ವೇದದಲ್ಲೂ ಹೇಳ್ತಾರೆ, ಮತ್ತು ರಿಸರ್ಚ್ಗಳು ಕೂಡ ಹೇಳ್ತವೆ.
ಇದರ ಜೊತೆಗೆ ಇದು ಬರೀ ಡ್ರಿಂಕ್ಸ್ದಾಯಿತು. ಇದರ ಜೊತೆಗೆ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಕೆಲವೊಂದು ಹಣ್ಣು ಹಂಪಲು ತರಕಾರಿಗಳದ್ದು ರೆಸಿಪೀಸ್ಗಳನ್ನು ಕೂಡ ಹೇಳ್ತೀನಿ ಸಮ್ಮರ್ಗಾಗುವಂಥದ್ದು. ಇದರ ಜೊತೆಗೆ ಇನ್ನೊಂದು ಏನು ಅಂತಂದರೆ ಬಾಡಿ ಹೀಟನ್ನು ನಾವು ಬೇಸಿಗೆ ಟೈಮಲ್ಲಿ ಕಮ್ಮಿ ಮಾಡ್ಕೋಬೇಕು ಅಂತಂದರೆ ಖಾರ ಜಾಸ್ತಿ ತಿನ್ನಬಾರ್ದು, ಉಪ್ಪು ಜಾಸ್ತಿ ಇರುವಂತಹ ಪದಾರ್ಥಗಳನ್ನು ತಿನ್ನಬಾರ್ದು. ಅದಾದ ನಂತರ ಡ್ರಿಂಕ್ಸ್ ಜಾಸ್ತಿ ತಗೊಳ್ಳೋದಾಗಲಿ ಇದನ್ನೂ ಕೂಡ ಮಾಡಬಾರ್ದು. ಮತ್ತು ಎಣ್ಣೆಯಲ್ಲಿ ಕರಿದ ತಿಂಡಿಗಳನ್ನು ಕೂಡ ಜಾಸ್ತಿ ತಿನ್ನಬಾರ್ದು. ಯಾಕಂತಂದರೆ ಇವೆಲ್ಲ ನಮ್ಗೆ ಏನಾಗುತ್ತೆ ಅಂತಂದರೆ ಸೆಕೆಗಾಲದಲ್ಲಿ ದೇಹದ ಉಷ್ಣತೆಯನ್ನು ಜಾಸ್ತಿ ಮಾಡುತ್ತೆ. ಉಷ್ಣತೆ ಜಾಸ್ತಿ ಆದರೆ ನಮ್ಗೆ ತಡ್ಕೊಳ್ಳೋಕ್ಕಾಗಲ್ಲ, ಬೇರೆ ಬೇರೆ ಪ್ರಾಬ್ಲಮ್ಸ್ಗಳದ್ರಿಂದ ಕ್ರಿಯೇಟ್ ಆಗ್ಬೋದು. ಆದ್ದರಿಂದ ಸೆಕೆಗಾಲಕ್ಕೆ ಆದಷ್ಟು ನಿಮ್ಮ ದೇಹನ ತಂಪಾಗಿಡಲಿಕ್ಕೆ ನೋಡ್ಕೊಳ್ಳಿ. ಯಾಕಂತಂದರೆ ತುಂಬ ಬೆವರ್ತಾ ಇದ್ದಾಗ ಏನಾಗುತ್ತೆ, ದೇಹದಲ್ಲಿರುವಂತಹ ನೀರಿನ ಅಂಶ ಹೊರಗಡೆ ಹೋಗಿಬಿಟ್ಟು ಡಿಹೈಡ್ರೇಷನ್ ಸ್ಟಾರ್ಟ್ ಆಗುತ್ತೆ, ಅಂದರೆ ಸುಸ್ತಾಗುತ್ತೆ. ಅದಾದ ನಂತರ ದಾಹ ಜಾಸ್ತಿ ಆಗುತ್ತೆ. ಆದ್ದರಿಂದ ಆದಷ್ಟು ನಾವು ಬೇಸಿಗೆ ಕಾಲದಲ್ಲಿ ನಮ್ಮ ದೇಹನ ಕೂಲಾಗಿಡಲಿಕ್ಕೆ ತಂಪಾಗಿಡಲಿಕ್ಕೆ ಟ್ರೈ ಮಾಡಬೇಕು. ಮಕ್ಕಳಿಗೆ ಕೂಡ ಅಷ್ಟೇ ತುಂಬ ಇರಿಟೇಷನ್ ಆಗುತ್ತೆ, ಬೆವರು ಸಾಲೆ ಆಗುತ್ತೆ. ಇದಕ್ಕೆಲ್ಲ ನಾನು ಮುಂದಿನ ದಿನಗಳಲ್ಲಿ ಏನಾದರೂ ಹೋಮ್ ರೆಮಿಡೀಸ್ ಇದ್ದರೆ ರಿಸರ್ಚ್ ಮಾಡಿ ನಾನು ನಿಮಗೆ ಹೇಳ್ಕೊಡ್ತೇನೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆಯೇ ಇದು ತುಂಬ ಜನರಿಗೆ ಹೆಲ್ಪ್ ಆಗ್ಬೋದು. ಶೇರ್ ಕೂಡ ಮಾಡಲಿಕ್ಕೆ ಮರಿಬೇಡಿ. ಇಲ್ಲಿ ತನಕ ನೀವೇನಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಎಲ್ಲ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.